ನೀವೆಂಬ ಮಾತು ಬಹು ಚೋದ್ಯವಾಗಿ ಬಹು ಚೋದ್ಯ ಚೋದ್ಯ ಬಹು ಚೋದ್ಯ ಚೋದ್ಯ ಚೋದ್ಯವಾಗಿ ತೋರುವುದು ಎನಗೆ ಬಹು ಚೋದ್ಯ ತೋರುವುದು ಎನಗೆ ವಿಹಿತದ ಮಾತು ವಿಹಿತದ ಮಾತು ಪರಿಹಾಸ್ಯಕ ನುಡಿಯೋ ಪರಿಹಾಸ್ಯಕ ನುಡಿಯೋ ಯಾಕೆಂದರೆ ದಿನ ಬೆಳಗಾದರೆ ಮಂದೆಗಳನ್ನು ಕೂಡಿಕೊಂಡು ಹುಲ್ಲುಗಾವಲಿಗೆ ಹೋಗುವವರು ನಾವು. ಈಗ ಬಂದವರೇ ಒಂದು ಸಿಹಿ ಸುದ್ದಿಯನ್ನು ನನಗೆ ತಿಳಿಸ್ತಾ ಇದ್ದೀರಿ. ಅದು ನನಗೆ ಆಶ್ಚರ್ಯವಾಯಿತು. ಯಾಕೆ ಗೊತ್ತೇ? 7 ವರ್ಷದ ಬಾಲಯರಿಂದ ಹಿಡಿದು 80 ವರ್ಷದ ವೃದ್ಧೆಯರು ನನ್ನನ್ನು ಬೆರೆಯುತ್ತಾರೆ. ನಾನಾಡುತ್ತಿರುವಂತಹ ರಾಸಲೀಲೆಯಲ್ಲಿ ಕಲಿಯುತ್ತಾರೆ. ಅಂಥದ್ರಲ್ಲಿ ನನ್ನ ಗಮನಕ್ಕೆ ಬರದೆ ಹೋದ ಅತಿ ಚಲುವೆಯಾದ ಹೆಣ್ಣೊಬ್ಬಳು ರಾಧೆಯ ತಂಗಿ ಇದ್ದಾಳೆ. ಅದು ನನಗೆ ಆಶ್ಚರ್ಯವಾದ್ದು. ಯಾಕೆ ಹೇಳಿದ್ರಿ? ಈಗ ಅರ್ಥ ಆಯ್ತು ನನಗೆ. ಖಂಡಿತ ಇದು ಸತ್ಯ ಏನೂ ಅಲ್ಲ. ಆದ್ರೂ ಆಡ್ತಾ ಇದ್ದೀರಿ. ಕೃಷ್ಣ ಎಲ್ಲಾದ್ರೂ ಬೇಸರದಿಂದ ಕುಳಿತುಕೊಂಡ ಅಂತಾದ್ರೆ ಹೆಮ್ಮಕ್ಕಳ ಸುದ್ದಿಯನ್ನು ಕೇಳಿದಾಗ ಹೊಸ ಚೈತನ್ಯದಿಂದ ಕುಣಿದು ಕುಪ್ಪಳಿಸುತ್ತಾನೆ. ಇದನ್ನು ಸತ್ಯವೇ. ಆ ಕಾರಣಕ್ಕಾಗಿ ನನಗೆ ಹೊಸ ಉತ್ಸಾಹವನ್ನು ತುಂಬುವುದಕ್ಕಾಗಿ ಹೆಣ್ಣೊಬ್ಬಳಿದ್ದಾಳೆ ಅಂತ ಹೇಳಿದ್ರು ಅಂತ. ಆದ್ರೂ ಪೂರ್ತಿ ಹಾಗೆ ತೀರ್ಮಾನಿಸ್ಲಿಕ್ಕೆ ಆಗುದಿಲ್ಲ. ಯಾಕೆಂದರೆ ಎಲ್ಲರೂ ಒಟ್ಟಾಗಿ ಒಕ್ಕೊರಳಿನಿಂದ ಆಡುತ್ತಾ ಇದ್ದೀವಿ. ಬಹುತರ ಪೊಗಳುವಿರೆಲ್ಲರೂ ಸುದತಿಯ ಸತ್ಯವೇ ಹೌದು ಅಂತಾದ್ರೆ ನನಗೀಗ ಒಂದು ನಿರ್ಧಾರ ಆಗಬೇಕು. ಹೇಳಿದ್ರಲ್ಲ, ನಂದ ಗೋಕುಲದಲ್ಲಿ ನಾನು ತಿರುಗದೇ ಇದ್ದಂತಹ ಕೇರಿ ಇಲ್ಲ, ನಾನು ಕಂಡು ಕೇಳದ ಓಣಿ ಇಲ್ಲ, ನಾನು ತಿಳಿಯದೇ ಇದ್ದ ಮನೆ ಇಲ್ಲ. ಹೇಳು, ಈ ನಂದ ಗೋಕುಲದವಳೆ ಅವಳು ಹೌದು ಅಂತಾದ್ರೆ ಎಲ್ಲಿ ಅವಳ ಮನೆ, ಜೊತೆಗೆ ತಂದೆ ಯಾರು, ತಾಯಿ ಯಾರು? ಇನ್ನೊಂದು ಮುಖ್ಯವಾದ ಪ್ರಶ್ನೆ, ನಮ್ಮ ನಂದಗೋಕುಲದಲ್ಲಿ ಹೆಣ್ಮಕ್ಕಳಿಗೆಲ್ಲ ಬಹುಬೇಗ ಮದುವೆಯಾಗಿ ಹೋಗ್ತದೆ. ಉಪದ್ರ ಅಲ್ಲ, ಅದು ಸಾಮಾಜಿಕವಾದಂತಹ ವ್ಯವಸ್ಥೆ. ಹೆಣ್ಣು ಮತ್ತೊಬ್ಬರ ಅಧೀನದಲ್ಲಿಯೇ ಇರಬೇಕು. ಬಾಲ್ಯದಲ್ಲಿ ತಂದೆಯ ಅಧೀನ, ಯೌವನದಲ್ಲಿ ಪತಿಯ ಅಧೀನ, ಆಮೇಲೆ ಮಕ್ಕಳ ಅಧೀನ, ಹೀಗೆಲ್ಲ ಉಂಟು. ಹಾಗೆ ಪ್ರೌಢಾವಸ್ಥೆಗೆ ಬರುವ ಮೊದಲೇ ಮದುವೆ ಆಗಿ ಗಂಡನ ಮನೆಗೆ ಸೇರುವವರು ಈ ನಮ್ಮ ನಂದಗೋಕುಲದ ನಾರಿಯರು. 14 ವರ್ಷದವಳು ಅಂತ ಹೇಳಿದ್ರಲ್ಲ, ಮದುವೆ ಆದದಿದ್ರೆ ಅವಳನ್ನು ಕೊಟ್ಟಿದ್ದೆಲ್ಲಿಗೆ, ಅವಳ ಗಂಡ ಯಾರು, ಅವ ಜನ ಹೇಗೆ? ನೀವು ಆಡಿದ ಮಾತು ಸತ್ಯ ಅಂತ ಆದ್ರೆ ಇದಕ್ಕೆ ಉತ್ತರ ಕೊಡ್ಬೇಕು. ಮತ್ತೊಂದು ಮಾತು, ರಾಧೆಯ ತಂಗಿ ಅಂತ ಹೇಳಿದೆ. ಸಂಬಂಧ ಎನ್ನುವುದು ನೇರವಾಗಿ ಬಂದದ್ದು ಮಾತ್ರ ಸಂಬಂಧ, ಬಳಸುದಾರಿಯಲ್ಲಿಯೂ ಸಂಬಂಧ ಬರುವುದಕ್ಕೆ ಸಾಧ್ಯ. ರಾಧೆಯ ನೇರವಾದ ತಂಗಿಯೋ ಅಥವಾ ಯಾವುದೋ ವಿಭಾಗದಲ್ಲಿ ಬಾದರಾಯಣ
ಏನು ಸಂಬಂಧವು? ದೊಡ್ಡ ಮಗಳು ಚಿಕ್ಕಮ್ಮನ ಮಗಳು ಅದನ್ನೇ ಹೇಳಿದ್ದು. ನೋಡೋಣ ಹೌದು ಅಂತಾದ್ರೆ ಹೇಳಿ. ಇಷ್ಟೇ ಹೇಳಿದ್ರೆ ಎತ್ತಲಿಕ್ಕೆ ಆಗುದಿಲ್ವಾ? ಎಂತಾದ್ರೆ ಕುಲವತಿ ತನುಜೆ ಕೇಳವಾಳ